ಕಡಲಬೊಡಲಲ್ಲಿ ತುರ್ತು ಘಟನಾವಳಿಯಾದಾಗ ರಕ್ಷಣೆ ಮಾಡುವ ಬಗ್ಗೆ ಹೇಗೆ, ವೈರಿ ಪಡೆ ಕರಾವಳಿ ಕಡಲ ತೀರಕ್ಕೆ ಬಂದಾಗ ಅವರನ್ನು ಹಿಮ್ಮೆಟ್ಟಿಸುವ ತಂತ್ರಗಾರಿಕೆ ಏನು, ನೀಲ ಕಡಲೊಳು ಅಪಾಯದ ಮುನ್ಸೂಚನೆ ದೊರೆತ ಕೂಡಲೇ ಸಮರ ಕಸರತ್ತು ಯಾವ ಬಗೆಯಲ್ಲಿರುತ್ತೆ, ಇಂತಹ ಹಲವಾರು ಪ್ರಶ್ನೆಗಳಿಗೆ ಅಣಕು ಕಾರ್ಯಾಚರಣೆ ಮೂಲಕ ಕೋಸ್ಟ್ ಗಾರ್ಡ್ನ ಸುಸಜ್ಜಿತ ಕಣ್ಗಾವಲು ನೌಕೆಗಳು, ಅತ್ಯಾಧುನಿಕ ಹೆಲಿಕಾಪ್ಟರ್, ಇಂಟರ್ಸೆಪ್ಟರ್ ಬೋಟ್ಗಳು ಸಮರ್ಥ ಉತ್ತರವನ್ನ ನೀಡಿದ್ವು. ಭಾರಿ ಚೆನ್ನಾಗಿದೆ ವ್ಯವಸ್ಥೆ ಅಂಡ್ ತುಂಬ ಉತ್ತಮವಾಗಿ ನಮ್ಮ ಭಾರತ ದೇಶದ ಸೋಲ್ಜರ್ಗಳು ಇಷ್ಟು ಕಷ್ಟಪಟ್ಟು ನಮ್ಮ ದೇಶದ ಬಾರ್ಡರ್ಸ್ಗೆ ಇದು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ನಾವು ಬಂದು ನೋಡುವ ಪಬ್ಲಿಕ್ ನಮಗೆ ಗೊತ್ತಾಗಬೇಕು ನಮ್ಮ ಸೈನಿಕರು ಎಷ್ಟು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಅವರು ನಮಗೆ ಎಲ್ಲ ಒಂದು ಸೇಫ್ಟಿಯಾಗಿ ಇಟ್ಟಿದ್ದಾರಂತೆ. ನಾನೊಂದು ಮೆಸೇಜ್ ಕೊಡಬೇಕಂತ ಹೇಳಿದರೆ ತಾವೆಲ್ಲ ಬಂದು ಇದು ವರ್ಷ ಮಾಡ್ತಾರೆ, ಇವರು ವಿಸಿಟ್ ಮಾಡಬೇಕು. ಭಾರಿ ಚೆನ್ನಾಗಿ ಸುವ್ಯವಸ್ಥಿತವಾಗಿ ಮಾಡಿದ್ದಾರೆ, ಭಾರಿ ಸಂತೋಷ. ನಾವು ನಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡಬೇಕು ನಮ್ಮ ಸೈನಿಕರದ ಕಷ್ಟಗಳು. ತುಂಬ ಧನ್ಯವಾದಗಳು. ವಿಶೇಷ ಅಂತ ಹೇಳಿದರೆ ಅವರು ಹೀಗೆ ಹೋಗಿ ಯಾರಾದರೆ ಒಂದು ಎಮರ್ಜೆನ್ಸಿ ಇದ್ದರೆ ಹೋಗಿ ರೆಸ್ಕ್ಯೂ ಮಾಡೋದು, ಮತ್ತು ಯಾವುದಾದರೆ ನಮ್ಮ ಬಾರ್ಡರ್ಗೆ ಕ್ರಾಸ್ ಮಾಡಿ ಈಚೆ ಬರುವಾಗ ಅವರಿಗೆ ಹೀಗೆ ಅವರು ಹಿಡಿದು ಹಾಕಿದ್ರು, ಮತ್ತು ಒಂದು ಸ್ಟ್ರೆಸ್ ಪಾಸ್ ಮಾಡಿದವರಿಗೆ ಅವರು ಹೀಗೆ ಹೋಗಿ ಚೆಕ್ ಮಾಡಿ ಅವರಿಗೆ ಇದು ಕೌಂಟರ್ ಮಾಡೋದು, ಅದೆಲ್ಲ ಡ್ರಿಲ್ ನೋಡಿದ್ದೇವೆ ನಾವು. ಭಾರತೀಯ ಕೋಸ್ಟ್ ಗಾರ್ಡ್ನ 49ನೇ ಸ್ಥಾಪನಾ ದಿನದ ಅಂಗವಾಗಿ ಭಾನುವಾರ ಮಂಗಳೂರಿನ ಕಡಲ ಮಧ್ಯೆ ನಡೆದ ಡೇ ಎಟ್ ಸಿ ಎಂಬ ಕೋಸ್ಟ್ ಗಾರ್ಡ್ನ ಕಸರತ್ತಿನ ವಿನೂತನ ಅಡಕು ಕಾರ್ಯಾಚರಣೆ ಇಂತಹ ಸಂಗತಿಗಳಿಗೆ ಸಾಕ್ಷಿಯಾಯಿತು. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ವಿಶೇಷ ಆಹ್ವಾನಿತರಾಗಿದ್ದರು. ಅಣಕು ಕಾರ್ಯಾಚರಣೆ ವೀಕ್ಷಿಸಲು ಬಂದರಿನಲ್ಲಿ ಹಡಗು ಏರಿದ ರಾಜ್ಯಪಾಲರು ಮೊದಲಿಗೆ ಕೋಸ್ಟ್ ಗಾರ್ಡ್ ಅಧಿಕಾರಿ, ಸಿಬ್ಬಂದಿಯಿಂದ ಗೌರವ ರಕ್ಷೆ ಸ್ವೀಕರಿಸಿದರು. ಸ್ಪೀಕರ್ ಯುಟಿ ಖಾದರ್ ಕೂಡ ಭಾಗವಹಿಸಿದ್ರು. ಬಳಿಕ ಬಂದರಿನಿಂದ ತೆರಳಿದ ಹಡಗು 20 ನಾಟಿಕಲ್ ಮೈಲು ದೂರದ ಸಮುದ್ರ ಮಧ್ಯೆ ನಡೆದ ಕೋಸ್ಟ್ ಗಾರ್ಡ್ನ ಕಸರತ್ತುಗಳನ್ನು ವೀಕ್ಷಿಸಿದರು. ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್, ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್, ಕೋಸ್ಟ್ ಗಾರ್ಡ್ನ ಜಿಲ್ಲಾ ಹೆಡ್ ಕ್ವಾರ್ಟರ್ನ ಡಿಐಜಿ ಪ್ರವೀಣ್ ಕುಮಾರ್ ಮಿಶ್ರಾ ಮತ್ತಿತರರು ಉಪಸ್ಥಿತರಿದ್ದರು. ಖುಷಿ ಆಯಿತು, ಎಲ್ಲ ಫಸ್ಟ್ ಟೈಮ್ ನೋಡಿದೆಲ್ಲ. ಮತ್ತು ಇದು ಯಾರಿಗೆಲ್ಲ ಸಿಗೋದಿಲ್ಲ, ಸ್ಪೆಷಲ್ ಇತ್ತು, ಸ್ಪೆಷಲ್ ಎಕ್ಸ್ಪೀರಿಯನ್ಸ್. ಕೋಸ್ಟ್ ಗಾರ್ಡಿಗೆಲ್ಲ ಥ್ಯಾಂಕ್ಸ್. ಶಾಕಿಂಗ್ ಇತ್ತು, ಸರ್ಪ್ರೈಸಿಂಗ್ ಇತ್ತು. ಎಲ್ಲ ಫೈರಿಂಗ್ ಮತ್ತು ಕ್ರೂವಿನ ಎಲ್ಲ ರೆಸ್ಕ್ಯೂ ಮಾಡೋದು, ಅದು ಎಲ್ಲ ಅಮ್ಮ, ಅಪ್ಪ ಮತ್ತು ತಂಗಿ. ತುರ್ತು ಸಮಯದಲ್ಲಿ ಕೋಸ್ಟ್ ಗಾರ್ಡ್ ನೌಕೆಯಿಂದ ಸಣ್ಣ ಬೋಟನ್ನು ಸಮುದ್ರಕ್ಕಿಳಿಸಿ ಸಮರೋಪಾದಿಯಲ್ಲಿ ಧಾವಿಸಿ ಸಂತ್ರಸ್ತರನ್ನು ರಕ್ಷಿಸುವ ವಿಶೇಷ ಬಗೆಯ ಕಸರತ್ತು ರೋಚಕ ಅನುಭವ ನೀಡಿತು. ಅಪಾಯದ ಮುನ್ಸೂಚನೆ ತೋರಿಸಲು ನೌಕೆಗಳಿಂದ ಸುಡುಮದ್ದು ಮಾದರಿಯ ಬೆಂಕಿಯುಂಡೆ ಹಾರಾಟ, ನೌಕೆಗಳಿಂದ ನಿರಂತರ ಗುಂಡಿನ ದಾಳಿ ಹಾಗೂ ದೂರದ ಗುರಿಗಳನ್ನು ಭೇದಿಸುವ ಅತ್ಯಾಧುನಿಕ ನೌಕಾ ಫಿರಂಗಿಗಳ ಫೈರಿಂಗ್ ರೋಚಕನ್ನು ಪ್ರವೇಶಿಸಿದಾಗ ಅವರನ್ನು ತಡೆಯುವ ದೃಶ್ಯ ಗಮನ ಸೆಳೆಯಿತು. ಕಡಲ ಮಧ್ಯೆ ರಕ್ಷಣಾ ಕಾರ್ಯಾಚರಣೆ ಎಷ್ಟು ಜಟಿಲವಾಗಿರುತ್ತದೆ ಹಾಗೂ ಅದನ್ನು ಎಷ್ಟು ಸಲೀಸಾಗಿ ರಕ್ಷಣಾ ಪಡೆ ನಿರ್ವಹಿಸುತ್ತದೆ ಎಂಬುದನ್ನು ಖುದ್ದು ವೀಕ್ಷಿಸಿದ ಜನ ಬೇಷಂದ್ರು. ಪ್ರದರ್ಶನಗಳನ್ನೆಲ್ಲ ಕಂಡ ಜನರು ಭಾರತ್ ಮಾತಾ ಕಿ ಜೈ ಎಂದು ಸಂಭ್ರಮಿಸಿದ್ರು.